ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಡಳಿತವು ಬಾಂಬ್ ಸೂಟ್ಗಳನ್ನು ಖರೀದಿಸಿ ಸಿಐಎಸ್ಎಫ್ ಪಡೆಯ ಏರ್ಪೋರ್ಟ್ ಸೆಕ್ಯೂರಿಟಿ ಗ್ರೂಪ್ಗೆ ಹಸ್ತಾಂತರಿಸುವ ಮೂಲಕ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ಮತ್ತೊಂದು ಹೆಜ್ಜೆ ಇರಿಸಿದೆ. ವಿಮಾನ ನಿಲ್ದಾಣದ ಆವರಣದಲ್ಲಿ ಸ್ಫೋಟಕಗಳ ಸಹಿತ ಯಾವುದೇ ಭದ್ರತಾ ಬೆದರಿಕೆಯನ್ನ ತಡೆಯಲು ಏರ್ಪೋರ್ಟ್ ಸೆಕ್ಯೂರಿಟಿ ಗ್ರೂಪ್ನ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ದಳವು ಬಾಂಬ್ ಸೂಟ್ ಅನ್ನು ಬಳಸ್ತಾ ಇದೆ. ಬಾಂಬ್ ಸೂಟ್ ಸ್ಫೋಟಕಗಳನ್ನು ನಿಯಂತ್ರಿಸಲು ತರಬೇತಿ ಪಡೆದ ಎಎಸ್ಜಿ ಸಿಬ್ಬಂದಿಗೆ ಹೆಚ್ಚು ಅಗತ್ಯವಾದ ಆತ್ಮವಿಶ್ವಾಸ ಮತ್ತು ತುರ್ತು ಭದ್ರತಾ ಬೆದರಿಕೆಗಳನ್ನು ಎದುರಿಸಲು ರಕ್ಷಣೆಯನ್ನ ನೀಡುತ್ತದೆ. ಮಾತ್ರವಲ್ಲದೆ ಬಾಂಬ್ ನಿಷ್ಕ್ರಿಯ ಮತ್ತು ಪತ್ತಾ ಸಾಧನಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಬೆದರಿಕೆಯನ್ನ ಎದುರಿಸಲು ಸಹಾಯ ಮಾಡಲಾಗಿದೆ. ಇನ್ನು ಕಳೆದ ಡಿಸೆಂಬರ್ ತಿಂಗಳಲ್ಲಿ ವಿಮಾನ ನಿಲ್ದಾಣ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ದಳದ ಉಪಕರಣಗಳ ಮೊದಲ ಬ್ಯಾಚ್ ಅನ್ನ ಎಎಸ್ಜಿ ಘಟಕಕ್ಕೆ ಸ್ಥಳಾಂತರಿಸಿತ್ತು. ಕಳೆದ ವರ್ಷದ ಆರಂಭದಲ್ಲಿ ಎಎಸ್ಜಿ ಘಟಕಕ್ಕೆ ಮದ್ದು ಗುಂಡು ನಿರೋಧಕ ವಾಹನವನ್ನು ಹಸ್ತಾಂತರಿಸಲಾಗಿತ್ತು. ಅದರ ಮುಂದುವರಿದ ಭಾಗ ಇದೀಗ ಬಾಂಬ್ ಸೂಟ್ ಒದಗಿಸಲಾಗಿದೆ. ಇದೀಗ ವಿಮಾನ ನಿಲ್ದಾಣ ದಿನದ 24 ಗಂಟೆಯೂ ಭದ್ರತೆಯನ್ನು ಒದಗಿಸಲು ನಿಯೋಜಿಸಲಾದ ಸಿಐಎಸ್ಎಫ್ ತಂಡಕ್ಕೆ ಹೆಚ್ಚಿನ ಬಲ ಬಂದಿದೆ. ಈ ಸೂಟ್ ಧರಿಸಿ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ದಳದವರು ನಿರ್ಭಯದಿಂದ ಕಾರ್ಯಾಚರಣೆ ನಡೆಸಬಹುದಾಗಿದೆ. 2025ರ ವೇಳೆಗೆ ಈ ವಿಮಾನ ನಿಲ್ದಾಣವನ್ನ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಳಿಗೆ ಸುರಕ್ಷಿತ, ಗ್ರಾಹಕ ಕೇಂದ್ರಿತ ಮತ್ತು ಪರಿಸರ ಸ್ನೇಹಿ ಕೇಂದ್ರವನ್ನಾಗಿ ಮಾಡಲು ಯೋಜಿಸಿರುವ ವಿಷನ್ 2025 ಪೂರಕವಾಗಿ ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ವಿಮಾನ ನಿಲ್ದಾಣದ ವಕ್ತಾರರು ತಿಳಿಸಿದ್ದಾರೆ.